ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಕ್ರೆಡಿಟ್ ಹೋಗಬೇಕು, ಯಾಕಂದರೆ ನಾವೊಂದು 200-300 ಜನ ಇಡೀ ಒಂದು ಕೋರ್ ಟೀಮ್ ಆಗಿದ್ವಿ. ನನ್ನ DOP ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ನನ್ನ ರೈಟರ್ಸ್ಗಳು, ಆರ್ಟಿಸ್ಟ್ಗಳಾಗ್ಬೋದು, ಪ್ರಗತಿ ಆಗ್ಬೋದು, ಸ್ಪೆಷಲಿ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ, ಎಲ್ಲರ ಒಂದು ಅದ್ಭುತ ಸಪೋರ್ಟಿಂದ ಆ್ಯಂಡ್ ನಮ್ಮ ನಾನು ಇಡೀ ಸಿನಿಮಾ ಊರಲ್ಲಿ ಶೂಟ್ ಮಾಡಿರೋದ್ರಿಂದ ಊರಿನ ಎಲ್ಲ ಜನರು ಕೂಡ ಅಷ್ಟೇ ದೊಡ್ಡ ಸಪೋರ್ಟಾಗಿ ನಿಂತಿದ್ರು ನಮಗೆ. ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ಅದು ಸಲ್ಲಬೇಕಾಗಿರೋದು. ಅದಾದಮೇಲೆ ಖಂಡಿತವಾಗ್ಲೂ ಜನರು ಇಷ್ಟು ದೊಡ್ಡ ಹಂತಕ್ಕೆ ತೊಗೊಂಡು ಹೋಗಿ ಇವತ್ತು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಗುವಾಗ ಮಾಡಿದ್ದು ನಮ್ಮ ಕನ್ನಡಿಗರು ಫಸ್ಟು. ಹಾಗಾಗಿ ಅವ್ರಿಗೆ ಯಾವತ್ತೂ ಋಣಿಯಾಗಿದ್ದೀವಿ. ಸೊ ಸಿನಿಮಾ ದೈವದ ಬಗ್ಗೆ, ದೈವ ನರ್ತಕರ ಬಗ್ಗೆ, ಅವರ ಒಂದು ಸಮುದಾಯದ ಬಗ್ಗೆ ಇರುವಂಥ ವಿಚಾರ ಆಗಿರೋದ್ರಿಂದ ಮೊದಲಿಂದ ನಾನು ಹೇಳ್ತಾ ಬಂದಿದ್ದು ಎಲ್ಲ ಕ್ರೆಡಿಟ್ಸು ಅವ್ರಿಗೆ ಸೇರಬೇಕಾಗಿರೋದು, ಆ ಸಮುದಾಯಕ್ಕೆ ಸೇರಬೇಕಾಗಿರೋದು. ಮೋಸ್ಟ್ಲಿ ಆ ದೈವದ ಆಶೀರ್ವಾದ ಇಲ್ಲ ಅಂತಂದಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಹೋಗುತ್ತೆ ಅಂತ ನಾನು ನಂಬಲ್ಲ. ಸೊ ಹಾಗಾಗಿ ಆ ದೈವದ ಆಶೀರ್ವಾದದಿಂದ ಇಲ್ಲಿವರೆಗೆ ನಮ್ಮ ಸಿನಿಮಾವನ್ನು ಕರ್ಕೊಂಡು ಬಂದಿದೆ. ಸೊ ದೈವದ ಪಾದಕ್ಕೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಥ್ಯಾಂಕ್ ಯು. ಹೌದು, ಅಲ್ಲ ಅದ್ರ ಬಗ್ಗೆನೇ ಹೇಳಿದ್ದಾರೆ ಇಷ್ಟೋ ತನಕ. ಸೊ ಇಲ್ಲ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕೆಲಸ ಮಾಡಬೇಕಾದ್ರೆ ಯಾವತ್ತೂ ನಾವು ಇಡೀ ತಂಡವಾಗಿ ಸಿನಿಮಾ ಜನರಿಗೆ ಇಷ್ಟ ಆಗಲಿ ಅಂತ ಅಂದ್ಕೊಂಡು ನಾವು ಹೋಲ್ ಟೀಮಾಗಿ ಯೋಚನೆ ಮಾಡ್ತೀವಿ. ಸೊ ಜನರಿಗೆ ಅದು ಇಷ್ಟ ಆಯಿತು ಅಂತಂದ್ರೆ ಅದೇ ದೊಡ್ಡ ಪ್ರಶಸ್ತಿಯಾಗಿ ಫೀಲ್ ಮಾಡ್ತೀವಿ ನಾವು. ಸೊ ಜನರಿಗೂ ಅದು ಇಷ್ಟ ಆಗಿ ಅಲ್ಲಿಂದ ಅದನ್ನು ಜೂರಿಗಳಿಗೂ ಇಷ್ಟ ಆಗಿ ಪ್ರಶಸ್ತಿ ಹಂತಕ್ಕೆ ಅದು ಹೋಗುತ್ತೆ ಅಂತಂದಾಗ ಖಂಡಿತವಾಗ್ಲೂ ಇಡೀ ತಂಡಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಅಂತ ಅಂದ್ಕೊಳ್ತೀವಿ ನಾವು. ಇಡೀ ತಂಡವಾಗಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಪ್ರಯತ್ನ, ಇನ್ನು ಹೆಚ್ಚೆಚ್ಚು ಎಫರ್ಟನ್ನು ಹಾಕಿ ಸಿನಿಮಾ ಮಾಡೋದರಲ್ಲಿ ಯೋಚನೆ ಮಾಡ್ತೀವಿ ಅಷ್ಟೇ. ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಸೊ ನಿರ್ಮಾಪಕರು ಅತಿ ಶೀಘ್ರದಲ್ಲಿ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಭಾಳ ಚೆನ್ನಾಗಿ ಬರ್ತಾ ಇದೆ. ಸೊ ಐ ಹೋಪ್ ನೀವು ಎಷ್ಟು ಹೆಮ್ಮೆ ಪಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚು ಇನ್ನಷ್ಟು ನಿಮಗೆ ಹೆಮ್ಮೆ ಆಗುತ್ತೆ ನೋಡಿ, ನೀವು ಖುಷಿ ಪಡ್ತೀರಾ ಅಂತ ನಂಬಿದ್ದೀನಿ ನಾನು. ಥ್ಯಾಂಕ್ ಯು. ಈಗ ಏನಾಗುತ್ತೆ ಅಂತಂದರೆ ಕಾಂತಾರ ಮಾಡಲಿಕ್ಕಿಂತ ಮುಂಚೆನೂ ಕೂಡ ಸುಮಾರಷ್ಟು ಸಿನಿಮಾಗಳು ಬಂದಿತ್ತು ಕೂಡ. ಇದು ಯಾವಾಗ ನಾನು ಚೋಮನ ದುಡಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ. ಅದರ ಬಗ್ಗೆ ಹಲವಾರು ಬುಕ್ಗಳು ಬಂದಿದೆ. ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು TV ಚಾನಲಲ್ಲಿ ಬಂದಂಥ ಇಂಟರ್ವ್ಯೂಸ್ಗಳಿಂದ ಹಿಡ್ಕೊಂಡು ಹಲವಾರು ಭಾಗದಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಸೊ ನಾವು ಮೊದಲನೇ ಬಾರಿಗೆ ಮಾಡಿರುವಂಥದ್ದಲ್ಲ. ಎಷ್ಟೊಂದು ತುಳು ಸಿನಿಮಾಗಳಲ್ಲಿ ಪ್ರಶಸ್ತಿಗಳು ಬಂದಿರುವಂಥದ್ದು ಕೂಡ ದೈವಾರಾಧನೆಗೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಮಾಡಿದ್ದಾರೆ. ಸೊ ಸಿನಿಮಾ ಬಂದಾಗ ಒಂದು ಸಲಕ್ಕೆ ತುಂಬ ಪಾಪ್ಯುಲರ್ ಆದ ತಕ್ಷಣ ಕೆಲವೊಬ್ಬರಿಗೆ ಅದರ ಮೂಲ ಸಂಸ್ಕೃತಿ, ಆ ಕಲ್ಚರು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಅದನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಸ್ಟೇಜ್ಗಳಲ್ಲಿ ಹಾಕಿದಾಗ ನಂಬುವಂಥ ನಾನು ಒಬ್ಬ ಗುತ್ತಿನ ಮನೆಯವನ್ನಾಗಿ ನನಗೂ ಕೂಡ ಆ ದೈವ ಅಷ್ಟೇ ನನಗೆ ನಂಬಿಕೆ ಇಟ್ಕೊಂಡು ನಾನು ಪೂಜೆ ಮಾಡ್ಕೊಂಡು ಬರುವಂಥವನು. ಹಾಗಾಗಿ ನಾವು ಮಾಡಬೇಕಾದ್ರೆ ಆ ಸಮುದಾಯದವರ ಸಹಾಯ ತೊಗೊಂಡು ಅಷ್ಟು ನೀಟಾಗಿ, ಅಷ್ಟು ಒಂದು ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಡು ಬಂದಿರ್ತೀವಿ. ನಮಗದು ಬರೀ ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ನಾರ್ಮಲಿ ವೇಷ ಹಾಕ್ತೀವಿ, ಬಣ್ಣ ಹಚ್ತೀವಿ, ಅದು ಹಾಗಲ್ಲ. ನಿಜವಾಗ್ಲೂ ನಮಗದೊಂದು ದೈವಕ್ಕೆ ಸೇವೆ ಅನ್ನೋ ಥರ ಥಾಟಲ್ಲಿ ನಾವು ಮಾಡಿರುವಂಥದ್ದು. ಸೊ ಹೊರಗಡೆಯವರು ಅದನ್ನು ಬೇರೆ ಥರದಲ್ಲಿ ಸ್ಟೇಜ್ ಮೇಲೆ ತಂದಾಗ ಅಥವಾ ಅದಕ್ಕೆ ಅಪಾಸೆ ಆಗೋ ಥರದಲ್ಲಿ ಮಾಡಿದಾಗ ನಂಬುವಂಥವ್ರಿಗೆ ಬೇಜಾರಾಗುವಂಥದ್ದು ಸಹಜ. ನಾನು ಅದನ್ನು ಫ್ರಮ್ ದ ಬಿಗಿನಿಂಗಿಂದನೂ ಕೂಡ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ. ನಾವು ಮಾಡಬೇಕಾದ್ರೆ ಸಿನಿಮಾದ ರೀತಿಯಲ್ಲಿ ಮಾಡಿಲ್ಲ ಅದನ್ನು. ಸೊ ಹಾಗಾಗಿ ಹೊರಗಡೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ. ಸೊ ಇನ್ನೂ ಹೆಚ್ಚು ಮತ್ತೆ ಅದನ್ನು ಸ್ಟೇಜ್ ಮೇಲೆ ತರುವಂಥದ್ದು, ಅದಕ್ಕೆ ಮಾಕರಿಂಗ್ ಮಾಡೋವಂಥದ್ದು, ಈ ಥರದಲ್ಲಿ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ನನಗೆ ಅದೆಲ್ಲ ಸುಮ್ಮನೆ ರೂಮರ್ಗಳಲ್ಲಿ ಕೇಳ್ತಾ ಇರಬೇಡಿ. ಸೊ ಸಿನಿಮಾದಿಂದ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತ ಮಾಡ್ತೀವಲ್ವ, ಆ ಅಪ್ಡೇಟ್ಗಳು ಅಷ್ಟೇ ಇರುತ್ತೆ. ಬೇರೆ ಸುದ್ದಿಗಳು ಬರ್ತಾ ಇರುತ್ತೆ. ಟೀಸರ್ ಬಿಟ್ಟಿದ್ದೀವಲ್ಲ, ಈಗ ಸದ್ಯಕ್ಕಂತೂ ಏನು ಪ್ಲಾನ್ ಇಲ್ಲ. ಶೂಟಿಂಗ್ ಮುಗಿಸುವಂಥ ಕೆಲಸದಲ್ಲಿದ್ದೀವಿ ನಾವು ಇಡೀ ತಂಡವಾಗಿ. ಸೊ ಹಾಗಾಗಿ ಎಲ್ಲ ಮುಗಿದ ಮೇಲೆ ಸದ್ಯಕ್ಕಂತೂ ಮೋಸ್ಟ್ಲಿ ಡೇಟ್ ಅನೌನ್ಸ್ಮೆಂಟಿನ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಅನ್ಕೊಳ್ತೀನಿ. ಮಂಗಳೂರಿಗೆ ಬಂದಿದ್ದಾರೆ ಪ್ರಶಸ್ತಿನ ಸ್ವೀಕಾರ ಮಾಡಿ. ಇದು ಕೋಇನ್ಸಿಡೆನ್ಸ್ ಅಥವಾ ಏನಾದರೂ? ಕೋಇನ್ಸಿಡೆನ್ಸ್ ಏನಿಲ್ಲ. ಕಳೆದ 2-3 ವರ್ಷದಿಂದ ಇಲ್ಲೇ ಇದ್ದೀನಿ ನಾನು, ಕುಂದಾಪುರದಲ್ಲೇ ಇದ್ದೀನಿ ನಾನು. ಲಾಸ್ಟ್ 1 ಇಯರ್ ಫುಲ್ ಮಂಗಳೂರಲ್ಲಿದ್ದೆ. ಈಗ 1.5 ವರ್ಷದಿಂದ ಕುಂದಾಪುರದಲ್ಲಿದ್ದೀನಿ. ಇಲ್ಲಿಂದ ಶುರುವಾಗಿರುವಂಥ ಸಿನಿಮಾ ಫಸ್ಟ್ ಟೈಮ್ ಮೋಸ್ಟ್ಲಿ ನಮಗೆ ಪ್ರಶಸ್ತಿ ತೊಗೊಂಡು ಇಲ್ಲಿಗೆ ಬರುವಂಥ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಅದೊಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲಿಯ ಕತೆ. ಸೊ ಹಾಗಾಗಿ ಪ್ರಶಸ್ತಿ ಇಲ್ಲಿಗೆ ಬಂದಿದೆ ಸೀದಾ. ಸೊ ಇಲ್ಲೇ ಇದ್ದೀವಿ ನಾವು ಎಲ್ಲರೂ, ನಮ್ಮ ಇಡೀ ತಂಡವಾಗಿ ಬಂದು ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ದೀವಿ. ಸೊ ಹಾಗಾಗಿ ಕೋಇನ್ಸಿಡೆನ್ಸ್ ಏನಿಲ್ಲ. ಯಾರಿಗೆ ಡೆಡಿಕೇಟ್ ಮಾಡಿ? ಆಗಲೇ ಹೇಳಿದೆ ನಾನು, ದೈವಕ್ಕೆ ಡೆಡಿಕೇಟ್ ಮಾಡಬೇಕು, ದೈವ ನರ್ತಕರಿಗೆ ಡೆಡಿಕೇಟ್ ಮಾಡಬೇಕು. ಇಡೀ ನಮ್ಮ ಕನ್ನಡ ಜನತೆಗೆ ಯಾವತ್ತೂ ಬಿಟ್ಟಿಲ್ಲ ನಾವು. ನಮಗೆ ಅಪ್ಪು ಸರ್ಗೆ ನಾನು ಯಾವತ್ತೂ ಡೆಡಿಕೇಟ್ ಮಾಡ್ಕೊಂಡು ಬಂದಿದ್ದೀನಿ. ಮೂಲ ಎಲ್ಲಿಂದ ಬಂದಿದ್ದೀವಿ ನಾವು ಅಲ್ಲಿಂದೆಲ್ಲ ಮರೆಯೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಆ ದೈವದ ಆಶೀರ್ವಾದ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಈ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯೋಚನೆ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಂಗಾಗಿ ಅದರ ದೈವದ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮುಂದಿನ ಕೆಲಸ ನೋಡ್ತೀವಿ. ಥ್ಯಾಂಕ್ ಯು.
ಯಾವ್ದೊಂದು ಗಾಡಿ ದಿಕ್ಕಿ ಹಾಕೋ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ